ಕರ್ನಾಟಕ ಸರ್ಕಾರದ ಶಿಕ್ಷಣ ಇಲಾಖೆಯಿಂದ ಬಿಡುಗಡೆ ಮಾಡಲಾಗಿರುವ ಸುತ್ತೋಲೆ ಹಾಗೂ ಕೈಪಿಡಿಯಲ್ಲಿ ಅಂಬೇಡ್ಕರ್ ಅವರನ್ನು ಅವಹೇಳನ ಮಾಡಿರುವ ಬಗ್ಗೆ ಮಾಹಿತಿಗಳಿದ್ದು ಅದನ್ನು ಹಿಂತೆಗೆದು ತಪ್ಪಿತಸ್ಥರ ಮೇಲೆ ಸೂಕ್ತ ಕಾನೂನು ಕ್ರಮ ಜರುಗಿಸುವ ಬಗ್ಗೆ ಸಾಂಕೇತಿಕ ಪ್ರತಿಭಟನೆ ತಾಲೂಕು ಕಚೇರಿಯ ಅಂಬೇಡ್ಕರ್ ಪ್ರತಿಮೆ ಮುಂಭಾಗದಲ್ಲಿ ಜರುಗಿತು। ಈ ಸಂದರ್ಭದಲ್ಲಿ ಮಾತನಾಡಿದ ಶಾಮರಾಜ ಬಿತ್ತಿ ಭಾರತ ರತ್ನ ಸಂವಿಧಾನ ಶಿಲ್ಪಿ ಸಾಹೇಬರ ವಿದ್ವತ್ ಪಾಂಡಿತ್ಯ ಅವರು ಏನು ಎಂಬುದರ ಬಗ್ಗೆ ಇಡೀ ಪ್ರಪಂಚಕ್ಕೆ ಗೊತ್ತಿದ್ದರೂ ಭಾರತದ ಕೇಂದ್ರ ಸರ್ಕಾರದಲ್ಲಿರುವ ಕೋಮುವಾದಿ ಸರ್ಕಾರಕ್ಕೆ ಮತ್ತು ಕರ್ನಾಟಕದ ಅದೇ ಪಕ್ಷದ ಸರ್ಕಾರದ ಶಿಕ್ಷಣ ಸಚಿವರಿಗೂ ಹಾಗೂ ಐಎಎಸ್ ಶಿಕ್ಷಣ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಉಮಾಶಂಕರ್ ಎಂಬ ನಾಲಾಯಕ್ ಅಧಿಕಾರಿಗೆ ತಿಳಿಯದೆ ಅಂಬೇಡ್ಕರ್ ರವರು ಸಂವಿಧಾನ ಬರೆದಿಲ್ಲ, ಅವರು ಸಂವಿಧಾನ ಶಿಲ್ಪಿ ಅಲ್ಲ ಎಂಬುದರ ಬಗ್ಗೆ ಸುಳ್ಳು ಕಥೆಗಳನ್ನು ಹುಟ್ಟುಹಾಕಿ ಶಾಲಾ ಮಕ್ಕಳ ತಲೆಗೆ ತುಂಬಿಸುವ ಕೆಲಸ ಮಾಡುತ್ತಿರುವುದು ಖಂಡನೀಯವಾಗಿದೆ ಎಂದರು। ಮನುವಾದಿ ಸಿದ್ಧಾಂತವನ್ನು ಒಪ್ಪಿಕೊಂಡಿರುವಂತಹ ಶಿಕ್ಷಣ ಇಲಾಖೆಯ ಸಚಿವರಿಗೆ ಗೊತ್ತಿದ್ದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರವಾಗಿ ಸಂವಿಧಾನದ ವಿಚಾರವಾಗಿ ಅಲ್ಲಸಲ್ಲದ ವಿಚಾರಗಳನ್ನು ಸುತ್ತೋಲೆಯನ್ನು ಹೊರಡಿಸಿ ನವೆಂಬರ್ 26ಕ್ಕೆ ಜರುಗುವಂಥ ಸಂವಿಧಾನ ದಿನಾಚರಣೆಯಲ್ಲಿ ಎಲ್ಲ ಶಾಲೆಗಳಲ್ಲಿ ಅಂಬೇಡ್ಕರ್ ಅವರ ವಿರುದ್ಧವಾದ ಒಂದು ಮಾತುಗಳನ್ನು ಬರಬೇಕೆಂಬ ಉದ್ದೇಶದಿಂದ ಒಂದು ಕೈಪಿಡಿಯನ್ನು ತಯಾರಿಸಿದ್ದಾರೆ। ಇದು ಸುರೇಶ್ ಕುಮಾರ್ ಕೂಡ ಗೊತ್ತಿದೆ, ಶಿಕ್ಷಣ ಸಚಿವರಿಗೆ ಉಮಾಶಂಕರ್ ಕೂಡ ಗೊತ್ತಿದೆ। ಆದರೆ ಈಗ ಗಲಾಟೆಗಳು ಪ್ರಾರಂಭ ಆದ ನಂತರ ನಮಗೆ ಯಾವುದೂ ಗೊತ್ತಿಲ್ಲ, ನಾವೆಲ್ಲ ಅದು ಮಾಡಿದ್ದೇ ಅಲ್ಲ, ಅದು ಬೇರೆಯವರು ಮಾಡಿದಂತ ಹೇಳ್ತಾ ಇದ್ದಾರೆ। ಇದು ಅಪ್ಪಟ ಸುಳ್ಳು, ಅವರಿಗೆ ಇಬ್ಬರಿಗೂ ಕೂಡ ಗೊತ್ತಿದೆ, ಉಮಾಶಂಕರ್ ಕೂಡ ಗೊತ್ತಿದೆ, ಸಚಿವ ಸುರೇಶ್ ಕುಮಾರ್ ಕೂಡ ಗೊತ್ತಿದೆ। ಈ ಸಂದರ್ಭದಲ್ಲಿ ರಾಘವ ನ್ಯಾಯವಾದಿ ರಮೇಶ್ ಪಿ ಸುಂದರ ಹವಾಲ್ದಾರ್, ಕೆಕೆ ಸಾಲ್ಯಾನ್ ರಮೇಶ್ ಜರಿಗುಡ್ಡೆ, ಸುಂದರ ನಲ್ಲೂರು, ಪುರಸಭಾ ಸದಸ್ಯ ಸೋಮನಾಥ ನಾಯ್ಕ, ಅಣ್ಣಪ್ಪ ನಕ್ರೆ ಹಾಗೂ ಹೂವಪ್ಪ ಮಾಸ್ಟರ್ ಉಪಸ್ಥಿತರಿದ್ದರು। ಕರ್ನಾಟಕ ಸರ್ಕಾರದ ಭಾಗ ಆಗಿರೋದ್ರಿಂದ, ಆಡಳಿತ ಭಾಗ ಆಗಿರೋದ್ರಿಂದ ಅವರಿಗೂ ಸಹ ಸಂವಿಧಾನ ರಚನೆಯಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳಲಿಕ್ಕೆ ಕಷ್ಟ ಆಯಿತು। ಅಂತ ಸಂದರ್ಭದಲ್ಲಿ ಹಗಲು ರಾತ್ರಿ ಎನ್ನದೆ ತಮ್ಮ ಆರೋಗ್ಯ ಸರಿ ಇಲ್ಲದಿದ್ರೂ ಸಹ ಅಂಥ ಸಂದರ್ಭದಲ್ಲಿ ಡಾಕ್ಟರ್ ಅಂಬೇಡ್ಕರ್ ಅವರು ಹಗಲು ರಾತ್ರಿ ಶ್ರಮಿಸಿ ನಮ್ಮ ದೇಶದ ಅತ್ಯುನ್ನತ ಸಂವಿಧಾನವನ್ನು ನಮಗೆ ಕೊಟ್ಟರು। ಆದರೆ ಈ ಮನುವಾದಿ ಸರ್ಕಾರ, ಈ ಕೋಮುವಾದಿ ಸರ್ಕಾರ ಅಂಬೇಡ್ಕರ್ ವಿಚಾರವನ್ನು ಗೌರವ ಮಾಡಬೇಕು, ಅಂಬೇಡ್ಕರ್ ಹಿನ್ನೆಲೆಗೆ ಹೋಗಬೇಕು ಅನ್ನುವ ಏಕೈಕ ಉದ್ದೇಶದಿಂದ ತಮ್ಮ ಕೋಮುವಾದಿ ಶಕ್ತಿಗಳನ್ನು ಬೆಳೆಸುವ ಉದ್ದೇಶದಿಂದ ಮತ್ತು ಈ ಮನುವಾದಿ ಹಿಂದುತ್ವವನ್ನು ಮುನ್ನೆಲೆಗೆ ತರುವ ಉದ್ದೇಶದಿಂದ ಅಂಬೇಡ್ಕರ್ ಅವರು ಸಂವಿಧಾನವನ್ನು ಒಬ್ಬರೇ ಬರೆದಿದ್ದಲ್ಲ ಅನ್ನುವ ಹುನ್ನಾರವನ್ನು ನಡೆಸ್ತಾ ಇದೆ। ಈಗಾಗಲೇ ಮೈಸೂರಿನ ಹುಲಿ ಟಿಪ್ಪು ಸುಲ್ತಾನರ ಹೊಟ್ಟೆಯನ್ನು ಹೇಗೆ ಪುಸ್ತಕದಿಂದ ಹೊರಗೆ ತೆಗಿಲಿಕ್ಕೆ ಸಂಚನ್ನು ಹೂಡಿದಾರೋ ಅದೇ ರೀತಿಯಲ್ಲಿ ಅಂಬೇಡ್ಕರ್ ಅವರನ್ನು ಸಹ ಇಲ್ಲಿ ಸಂವಿಧಾನ ಒಬ್ಬರೇ ಬರೆದಿದ್ದಲ್ಲ ಅನ್ನುವ ರೀತಿಯಲ್ಲಿ ಮುಂದಿನ ಬರುವ